ರಾಜ್ಯ ಮಟ್ಟದ ಕೃಷಿ ಮೇಳದ ಕೊನೆಯ ದಿನವಾದ ಆದಿತ್ಯವಾರ ಸಂಜೆ ಶ್ರೀರಾಮಕೃಷ್ಣ ಪೂಂಜಾ ವೇದಿಕೆಯಲ್ಲಿ ಸಮಾರೋಪ ಸಭಾ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಅತಿಥಿಗಳನ್ನು ಕೃಷಿ ಮೇಳದ ಉಸ್ತುವಾರಿ ಸಮಿತಿಯ ಸದಸ್ಯ ಮಹಿಮ್ ಹೆಗ್ಡೆ ಸ್ವಾಗತಿಸಿದರು. ಕೃಷಿ ಮೇಳದ ಕೋಶಾಧಿಕಾರಿ ಜಗದೀಶ್ ಪೈ ಅವರು ಕೃಷಿ ಮೇಳ ಕೃಷಿ ಸಿರಿ 2022ರ ಆಯೋಜನೆಯ ಹಿನ್ನೆಲೆಯಲ್ಲಿ ವಿನಯ ಕೃಷಿ ಬೆಳೆಗಾರರ ಸಂಘ ಹುಟ್ಟಿಕೊಳ್ಳಲು ಪ್ರೇರಣೆಯ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಉದ್ಘಾಟನೆ ನೆರವೇರಿಸಿ ಆಶೀರ್ವಚನ ನೀಡಿದ ಮೂಡಬಿದ್ರೆ ಜೈನ ಮಠದ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಸ್ವಾಮೀಜಿ ಅವರು 15ನೇ ಶತಮಾನಕ್ಕೂ ಮೊದಲೇ ಜಗತ್ತಿನಾದ್ಯಂತ ಇಲ್ಲಿನ ಸಾಂಬಾರ ಪದಾರ್ಥ ಉಪ್ಪು, ಗಂಧಸಾಲೆ, ಅಕ್ಕಿ ರವಾನೆಯಾಗುತ್ತಿತ್ತು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸಾಧನೆ. ಮುಲ್ಕಿ ಬಪ್ಪನಾಡಿನ ಡೋಲು, ಕಾಂತಬಾರೆ, ಬೂದಬಾರೆ, ಅಗೋಳಿ ಮಂಜಣ್ಣ ಎಲ್ಲರೂ ಪ್ರಸಿದ್ಧರು. ಜಾನಪದ ಲೋಕಕ್ಕೆ ಮುಲ್ಕಿ ಅನೇಕ ಕೊಡುಗೆಗಳನ್ನ ನೀಡಿದೆ. ನಮಗೆ ಉಸಿರಾಡಲು ಆಕ್ಸಿಜನ್ ಬೇಕು, ಆದರೆ ಇಂದು ಹಣ ಕೊಟ್ಟು ಅದನ್ನ ಖರೀದಿ ಮಾಡಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ. ಇನ್ನು ಮುಂದೆ ಇಂತಹ ಪರಿಸ್ಥಿತಿ ಖಂಡಿತ ಬರುವುದು ಬೇಡ ಎಂದು ಹೇಳಿದ್ರು. ಉಕ್ರೇನ್ ಯುದ್ಧ ಅಂಡಲ ಎಂಕ್ಲೆಗೆ ಸಮಸ್ಯೆನೆ ಎಂಗ್ಲು ಮುರಾಣಿಕೆನ್ನಾಗ ಸೂರ್ಯಕಾಂತಿ ಎಣ್ಣೆರ ಬೀಜ ಉಕ್ರೇನ್ ದೇಶ ಹೊಡೆದು 11 ವರ್ಷಕ್ಕೆ ಕರ್ನಾಟಕದಲ್ಲಿ ದಾಯಿಸ್ವಾಮಿ ಎಂಕ್ಲೆಡ ಮೂಲಿ ಎಷ್ಟೋ ಎಕರೆ ಸಾವಿರಾರು ಎಕರೆ ಪಾಳು ಬಿದ್ದಿದೆ. ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಶಾಸಕರಿಗೆ ಹಾಗೂ ಆಡಳಿತ ಪಕ್ಷದ ಜನರಿಗೆ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇವೆ, ನಮ್ಮ ಬರಡು ಭೂಮಿಯನ್ನು ಉದ್ಯೋಗ ಇಲ್ಲದಂಥ ಯುವಕರಿಗೆ ಒಂದು 3 ವರ್ಷ 5 ವರ್ಷ ಗುತ್ತಿಗೆಗೆ ಸರ್ಕಾರ ಭೂಮಿಯನ್ನು ಕೊಡಲಿ. ಆ ಮೂಲಕ ಸೂರ್ಯಕಾಂತಿ ಮತ್ತು ವಿವಿಧ ರೀತಿಯ ಧಾನ್ಯಗಳನ್ನು ಜಾತಿ ಮತ ಭೇದ ಇಲ್ಲದೆ ನಾವು 2 ಜನ ಸ್ವಾಮಿಗಳು ಹೇಳ್ತಾ ಇದ್ದೇವೆ, ಅವರಿಗೆ ಒಂದು ಕೊಟ್ಟು ಉದ್ಯೋಗವನ್ನು ಕೊಡಿ ಮತ್ತು ಸ್ವಾವಲಂಬಿ ಆತ್ಮನಿರ್ಭರ ಭಾರತವನ್ನಾಗಿ ರೂಪಿಸತಕ್ಕಂಥ ಕೆಲಸ ಈ ನಮ್ಮ ಮೂಲ್ಕಿಯ ಕೃಷಿ ಚಿಂತನೆಯ ಮೂಲಕ ನಡೀಲಿ ಅನ್ನುವ ಭಾವನೆಯನ್ನು ಮಾಡ್ತಾ ಇದೇ ವೇಳೆ ಮಾತನಾಡಿದ ಒಡಿಯೂರು ಕ್ಷೇತ್ರದ ಗುರುದೇವಾನಂದ ಸ್ವಾಮೀಜಿ ಅವರು, ಸಿರಿ ಎಂದರೆ ತುಳುವಿನಲ್ಲಿ ಪುಲಿ ಎಂಬ ಅರ್ಥವಿದೆ. ಕೃಷಿ ಎಂಬ ಸಿರಿಯಿಂದ ಲೋಕದ ಅಭಿವೃದ್ಧಿಯಾಗ್ತದೆ. ಜನರು ಸಂಘಟಿತರಾದಾಗ ಮಾತ್ರ ಕೃಷಿ ಮೇಳದಂತಹ ಕಾರ್ಯಕ್ರಮ ನಡೆಯಲು ಸಾಧ್ಯ. ಕೃಷಿ ಮತ್ತು ಋಷಿ ಜೊತೆಯಾಗಿ ಸಾಗಿದಾಗ ಮಾತ್ರ ರಾಷ್ಟ್ರ ಉದ್ಧಾರವಾಗುವುದು. ಕೃಷಿಯ ಜೊತೆ ಋಷಿ ಪರಂಪರೆಯಿಂದ ಜಾಗತೀಕರಣ ಮೆಟ್ಟಿ ನಿಲ್ಲಬಹುದು. ರಾಸಾಯನಿಕ ಮುಕ್ತ ಕೃಷಿಗೆ ನಾವು ಹೆಚ್ಚಿನ ಮಹತ್ವವನ್ನು ನೀಡಬೇಕು ಎಂದು ಹೇಳಿದರು. ನಮ್ಮಂತ ಲೆಪ್ಪಗ ಆ ಜಾಲಪೊಳಿ ಈ ಜಾಲಪೊಳಿ ಎನ್ನ ಜಾಲಿಗೆ ಬರಡುದನ್ನು ನಮ್ಮ ಲೆಪ್ಪಣಂಚಿನ ಒಂಜಿ ಸೊರಕೇನು ಉಂಟ ಅಂಚಾದೆ ಸಿರಿಯಿನ ಪಂಡ ಪೊಳಿ ಐಪಂಟೇರೆ ಕೃಷಿயின் ಪಿನವು ಪುಳಿಯೇ ಒಂಜಿ ಸಿರಿಯೇ ಒಂಜಿ ಸಂಪತ್ತೆ ಹಾಕೊಂದುಂಡು ಐಟ ಆಪಣಂಚಿನ ಆಹಾರವನ್ನು ಮಾತ್ರ ನಮ್ಮ ತಿಂದೊಂದುಲ್ಲ ತಿನ್ಪಣೆ ಆಹಾರತ್ ವಿಷನೆ ಅಂಚಾದ ಪುಣಗ ಜಾಗೃತಿ ಆಪಣಂಚಿನ ಅಗತ್ಯತೆ ಉಂಡು. ಎಂಗೆ ತೋಜನೆ ಇಂದು ಸಮಾರೋಪ ಸಮಾರಂಭತ್ತು ಇಂದು ಒರಿಪುಗು ಮುನ್ನುಡಿ ಈನಿ ಅನ್ಪಂಡೊಂದಿಲ್ಲ ಇಂದು ಮುನ್ನುಡಿ ಈನಿ ಅನ್ಪಂಡೊಂದಿಲ್ಲ ಅದೇನು ಇಡೇಗೆ ಉಡುಪುಣತ್ತು ನಮ್ಮ ನಿರಂತರವಾದ ನಡಪ ಅಂದ್ಕೊಂಡುಪುಣಂಚಿನ ಅಗತ್ಯತೆ ಉಂಡು. ಏತೋ ಕೆಲವು ಭೂಮಿಗಳೇನು ಮಾತ ಪಡೆದು ಬೂರ್ನಂಚಿನ ಭೂಮಿಯನ್ನು ಕೊಂಜಾತ ಅಭಿವೃದ್ಧಿ ಮಂತ್ ಕೃಷಿ ಮಲ್ಪನೆಗೆ ಒತ್ತು ಕೊರ್ನಂಚಿನ ಎಂಗೆ ಮೆಚ್ಚುಗಿದ ವಿಷಯ ರಡ್ಡು ಶಬ್ದ ಒರಿ ನಮ್ಮೊಟ್ಟಿಗೆ ಇಜ್ಜರಂದು ಯಾನು ಒತ್ತೋನ್ವೆ ಅದನ್ನ ಪುದರ್ ಮಾತ್ರ ಶಾಶ್ವತ ಉಂಡು. ವಿಜಯದ ಊಳ ಇಡಿ ವಿನಯ ಎನಿಪಿನ ದಿಂಜಿನಿಡಿದಾದ ಇದು ಪೊರ್ಲ ಗಂಟೆ ಮನ್ಪೇರೆ ಮನಸ್ಸು ದಿಂಜಾದಿನೊಂದು ಯಾನ್ ತಿಳಿಯೊಂಡೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ ಕೃಷಿ ಮೇಳದ ಗೌರವಾಧ್ಯಕ್ಷ ಉಮಾನಾಥ್ ಕೋಟ್ಯಾನ್ ಅವರು ವಹಿಸಿದ್ರು. ಕೃಷಿ ಮೇಳದ ಕಾರ್ಯದರ್ಶಿ ಸಂತೋಷ್ ಶೆಟ್ಟಿ ಅವರು ಕೃಷಿ ಮೇಳದ ಟರಾವನ್ನ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರ ಮೂಲಕ ಸರ್ಕಾರಕ್ಕೆ ಮಂಡಿಸಿದ್ರು. ವೇದಿಕೆಯಲ್ಲಿ ಮಾಜಿ ಸಚಿವ ಬಿ ನಾಗರಾಜ್ ಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಪುನರೂರು, ಧಾರ್ಮಿಕ ಪರಿಷತ್ನ ಸದಸ್ಯ ಕೆ ಭುವನಭಿರಾಮ ಉಡುಪ, ಬಿಜೆಪಿ ಮುಖಂಡ ಜಗದೀಶ್ ಶೆಣವ, ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿ ಪೂಜಾ ಪೈ, ಉದ್ಯಮಿ ಸುರೇಶ್ ರೈ, ಮೇಯರ್ ಪ್ರೇಮಾನಂದ ಶೆಟ್ಟಿ, ಸ್ಥಳದಾನಿ ಫ್ರಾನ್ಸಿಸ್ ಪೀಟರ್, ಮುಲ್ಕಿ ಸೀಮೆ ಅರಮನೆಯ ದುಗ್ಗಣ್ಣ ಸಾವಂತರು, ಕೃಷಿ ಮೇಳದ ಅಧ್ಯಕ್ಷ ವಿಜಯ್ ಶೆಟ್ಟಿ ಕೊಲ್ನಾಡ್, ಲಯನ್ಸ್ ಮಾಜಿ ಗವರ್ನರ್ ದೇವದಾಸ್ ಭಂಡಾರಿ, ತುಳು ಅಕಾಡೆಮಿಯ ಸದಸ್ಯೆ ಕಾಂತಿ ಶೆಟ್ಟಿ, ಕೃಷಿ ಮೇಳದ ಗೌರವಾಧ್ಯಕ್ಷ ಜಿಆರ್ ಪ್ರಸಾದ್, ಜೊತೆ ಕೋಶಾಧಿಕಾರಿ ಸಂತೋಷ್ ಹೆಗ್ಡೆ, ಜೊತೆ ಕಾರ್ಯದರ್ಶಿಗಳಾದ ಸೋಮಪ್ಪ ನಾಯ್ಕ್, ಚಂದ್ರಹಾಸ್ ಕುಂದರ್, ಸಂಚಾಲಕರಾದ ಡಾ ಅಣ್ಣಯ್ಯ ಕುಲಾಲ್ ಉಲ್ತೂರು, ಎ ಕೃಷ್ಣ ಶೆಟ್ಟಿ ತಾರೆಮರ್, ಪ್ರಶಾಂತ್ ಜಿ ಪೈ, ರತ್ನಾಕರ್ ಕುಳಾಯ್, ವಿನೋದ್ ಸಾಲಿಯನ್ ಪೊಳ್ಳಯಾರು,
ಸಲಹೆಗಾರರಾದ ಮುಲ್ಕಿ ಜೀವನ್ ಕೆ ಶೆಟ್ಟಿ, ತುಕಾರಾಂ ಪೂಜಾರಿ, ಮಾಧ್ಯಮ ಮತ್ತು ಪ್ರಚಾರ ಸಮಿತಿಯ ಜಗನ್ನಾಥ್ ಶೆಟ್ಟಿ ಬಾಳ ಉಪಸ್ಥಿತರಿದ್ದರು. ಆರ್ಜೆ ಅಭಿಷೇಕ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.